ಕೊರೋನಾ ನಿಯಂತ್ರಣಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು ಈಗಾಗಲೇ ಜಿಲ್ಲೆಯಲ್ಲಿ ಕೊರೋನಾ ಏರಿಕೆಯ ಪ್ರಮಾಣ ಕಡಿಮೆಯಾಗಿದೆ. ಸದ್ಯ ಜಿಲ್ಲೆಯಲ್ಲಿ ಅನ್ಲಾಕ್ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗಿದ್ದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗಳು ಕೈಗೊಂಡ ದಿಟ್ಟ ಕ್ರಮಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಈ ಕುರಿತು ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇಂದು ರಾತ್ರಿ 7 ಗಂಟೆಯಿಂದಲೇ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಅಗತ್ಯ ವಸ್ತುಗಳ ಖರೀದಿಯನ್ನ ಮಾಡುವುದಕ್ಕೆ ಮಾತ್ರ ಅವಕಾಶವಿದೆ. ರೋಗಿಗಳು, ಆಸ್ಪತ್ರೆಯ ಪರಿಚಾರಕರು, ತುರ್ತು ಸಂಚಾರ ಮಾಡುವವರು ಮಾತ್ರ ಸಂಚಾರವನ್ನ ಮಾಡುವುದಕ್ಕೆ ಅವಕಾಶವಿದೆ. ಅಂತ್ಯ ಸಂಸ್ಕಾರಕ್ಕೆ 5 ಜನರಿಗಿಂತ ಹೆಚ್ಚು ಜನ ಸೇರುವಂತಿಲ್ಲ. ಅನಗತ್ಯವಾಗಿ ಓಡಾಟ ಮಾಡುವವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಇನ್ನಿತರ ಉಳಿದ ಚಟುವಟಿಕೆ, ಸಭೆ ಸಮಾರಂಭಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಪೂರ್ವ ನಿಗದಿ ಮಾಡಿದ ಮದುವೆಗಳನ್ನು ಮಾಡುವುದಕ್ಕೆ ಮಾತ್ರ ಅವಕಾಶವಿದ್ದು ಮದುವೆ ಸಮಾರಂಭದಲ್ಲಿ 50 ಜನರು ಮಾತ್ರ ಭಾಗವಹಿಸಬಹುದು. ದೂರವಾಣಿ, ಇಂಟರ್ನೆಟ್ ಮೊದಲಾದ ಮೂಲಭೂತ ಅಗತ್ಯತೆಗಳಿಗೆ ಸಂಬಂಧಿಸಿ ಸಿಬ್ಬಂದಿಗಳು ಓಡಾಟವನ್ನು ನಡೆಸಲು ಅವಕಾಶವಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ವೀಕೆಂಡ್ ಕರ್ಫ್ಯೂ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶುಕ್ರವಾರ ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಇರುತ್ತದೆ. ಈ ಸಂದರ್ಭದಲ್ಲಿ ಈ ಕೆಳಕಂಡ ಆಕ್ಟಿವಿಟಿಗಳು ಮಾತ್ರ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಗತ್ಯ ವಸ್ತುಗಳ ಖರೀದಿಯನ್ನು ಬೆಳಗ್ಗೆ 6 ರಿಂದ 2 ಗಂಟೆ, ಮಧ್ಯಾಹ್ನ 2 ಗಂಟೆವರೆಗೂ ಮಾಡಬಹುದು. ಮದ್ಯ ಖರೀದಿಗೆ ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಹೋಮ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಹೋಟೆಲ್ಗಳಿಂದ ಪಾರ್ಸಲ್ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ರೋಗಿಗಳು ಮತ್ತು ಅವರ ಪರಿಚಾರಕರಿದ್ದಾರೆ, ಅವರಿಗೂ ಸಹ ಅವಕಾಶವನ್ನು ಮಾಡಿಕೊಡಲಾಗಿದೆ. ದೂರವಾಣಿ ಸೇವೆ, ಇಂಟರ್ನೆಟ್ ಇಂಥ ಸಂಸ್ಥೆಗಳಿಗೆ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿದೆ. ಅಗತ್ಯ ವಸ್ತುಗಳ ಸೇವೆ, ಅಗತ್ಯ ವಸ್ತುಗಳ ಸರಬರಾಜು ಅವಕಾಶ ಮಾಡಿಕೊಡಲಾಗಿದೆ. ದೂರದ ಊರಿಂದ ರೈಲು ಮತ್ತು ಫ್ಲೈಟಲ್ಲಿ ಬಂದಂಥವರಿಗೆ ಹೋಗಲಿಕ್ಕೆ, ಮನೆಗೆ ಹೋಗಿ ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮದುವೆ ಪೂರ್ವ ನಿಗದಿಯಾಗಿದ್ದರೆ ಅಂಥ ಮದುವೆಗಳಿಗೆ 40 ಜನ ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಂತ್ಯ ಸಂಸ್ಕಾರ ಇದ್ದರೆ 5 ಜನ ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಇದಿಷ್ಟೇ ಆಕ್ಟಿವಿಟಿಯನ್ನು ಹೊರತುಪಡಿಸಿ 2 ದಿನ ಬಾಕಿ ಎಲ್ಲ ಚಟುವಟಿಕೆಗಳು ಸ್ತಬ್ಧ ಆಗ್ತವೆ. ಈಗೇನು ಫ್ಯಾಕ್ಟ್ರಿಗಳೇನು ಕೊಟ್ಟಿದ್ವಿ ಅವೆಲ್ಲ ಫ್ಯಾಕ್ಟ್ರಿಗಳನ್ನು ಸಹ ಬಂದಿಡಬೇಕಾಗುತ್ತೆ ಈ 2 ದಿನಗಳ ಕಾಲ. ಮತ್ತೆ ಸೋಮವಾರ ಬೆಳಗ್ಗೆಯಿಂದ ಯಥಾ ಪ್ರಕಾರ ನಡೀತದೆ. ಹೊಸ ಗೈಡ್ಲೈನ್ ಏನು ಬರ್ತದೆ ಅದರ ಪ್ರಕಾರ ಎಲ್ಲರೂ ಸಹ ನಾವು ನಡ್ಕೋಬೇಕಾಗುತ್ತೆ. ಈಗ ವೀಕೆಂಡ್ನಲ್ಲಿ ಇದಿಷ್ಟೇ ಆಕ್ಟಿವಿಟಿಗಳನ್ನ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಉಳಿದ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಇದನ್ನ ಪಾಲನೆ ಮಾಡೋದಕ್ಕೆ, ಇದನ್ನ ಉಲ್ಲಂಘನೆ ಮಾಡೋರ ವಿರುದ್ಧ ಕ್ರಮ ಜರುಗಿಸಬೇಕಂತ ಸೂಚನೆ ಕೊಟ್ಟಿದೆ.